ಒಂದೆಡೆ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವೆ ಒಂದಷ್ಟು ಹೋರಾಟ ಯುದ್ಧ ಬಹಳಷ್ಟು ತೀವ್ರಗತಿಯಲ್ಲಿ ನಡೀತಾ ಇದ್ದಾರೆ. ಇನ್ನು ಕೆಲವೆಡೆ ಕೆಲವರು ಖುಷಿ ಬಂದ ಹಾಗೆ ತಮ್ಮ ಸಂದೇಶವನ್ನು ಹರಿಯಬಿಟ್ಟು ಕೆಲವು ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ, ಕೆಲವರಿಂದ ವಿರೋಧವನ್ನು ಕಟ್ಟಿಕೊಂಡಿದ್ದಾರೆ. ಹಮಾಸ್ ಉಗ್ರರನ್ನ ದೇಶ ಪ್ರೇಮಿಗಳು ಎಂದು ಕರೆದಿದ್ದಾರೆ ಮಂಗಳೂರಿನ ಜಾಕೀರ್. ಈ ಒಂದು ವಿಡಿಯೋ ವೈರಲ್ ಆಗಿದೆ. ಹಮಾಸ್ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧ ಬಹಳಷ್ಟು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಹಮಾಸ್ ಉಗ್ರರ ಮಟ್ಟ ಹಾಕದೆ ಬಿಡುವುದಿಲ್ಲ ಎಂದು ಇಸ್ರೇಲ್ ಹೇಳಿದೆ. ಈ ನಡುವೆ ಮಂಗಳೂರಿನ ವ್ಯಕ್ತಿಯೊಬ್ಬರು ಹಮಾಸ್ ಉಗ್ರರನ್ನು ಬೆಂಬಲಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಯಬಿಟ್ಟಿದ್ದಾರೆ. ಮಂಗಳೂರಿನ ಬಂದರು ಪ್ರದೇಶದಲ್ಲಿ ತಾಲಿಬಾನ್ ಎಂಬ ಹೆಸರಿನಲ್ಲಿ ಕರೆಸಿಕೊಳ್ಳುವ ಜಾಕೀರ್ ಹಮಾಸ್ ಉಗ್ರರನ್ನ ದೇಶಪ್ರೇಮಿಗಳು ಎಂದು ಕರೆದಿದ್ದಾನೆ. ಪ್ಯಾಲೆಸ್ತೀನ್, ಗಾಜಾ ಹಾಗೂ ಹಮಾಸ್ ದೇಶಪ್ರೇಮಿಗಳು ಮತ್ತು ಅವರ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಬ್ರಿಸ್ತಾನ್ ಪ್ರೇಮಿ ಸಂಘದ ಸದಸ್ಯರೆಲ್ಲರೂ ದುವಾ ಮಾಡಿ. ವಿಶ್ವ ಕಬ್ರಿಸ್ತಾನ್ ಪ್ರೇಮಿ ಸಂಘದ ಸದಸ್ಯ ಜಾಕೀರ್, ಜುಮಾ ಮಸೀದ್ ರಸ್ತೆ, ಬಂದರ್, ಮ್ಯಾಂಗ್ಳೂರು. ವಿಶ್ವ ಕಬ್ರಿಸ್ತಾನ್ ಪ್ರೇಮಿ ಸಂಘದ ಸದಸ್ಯರೆಲ್ಲರೂ ಪ್ರತ್ಯೇಕವಾಗಿ ಶುಕ್ರವಾರ ದಿವಸ ದುವಾ ಪ್ರಾರ್ಥಿಸಬೇಕು. ನಮ್ಮ ಅಕ್ಷ ಪ್ಯಾಲೆಸ್ತೀನ್, ಗಾಜಾ ಹಾಗೂ ದೇಶ ಪ್ರೇಮಿ ಹಮಾಸ್ ಯೋಧರಿಗೆ ವಿಜಯ ಆಗಲಿಕ್ಕೆ ಎಲ್ಲ ವಿಶ್ವ ಕಬ್ರಿಸ್ತಾನ್ ಪ್ರೇಮಿ ಸಂಘದ ಸದಸ್ಯರೆಲ್ಲರೂ ದುವಾ ಮಾಡಿ. ವಿಶ್ವ ಕಬ್ರಿಸ್ತಾನ್ ಪ್ರೇಮಿ ಸಂಘದ ಸದಸ್ಯ ಜಾಕೀರ್, ಜುಮಾ ಮಸೀದ್ ರಸ್ತೆ, ಬಂದರ್, ಮ್ಯಾಂಗ್ಳೂರು. ವಿಶ್ವ ಕಬ್ರಿಸ್ತಾನ್ ಪ್ರೇಮಿ ಸಂಘದ ಸದಸ್ಯರೆಲ್ಲರೂ ಪ್ರತ್ಯೇಕವಾಗಿ ಶುಕ್ರವಾರ ದಿವಸ ದುವಾ ಪ್ರಾರ್ಥಿಸಬೇಕು. ನಮ್ಮ ಅಕ್ಷ ಪ್ಯಾಲೆಸ್ತೀನ್, ಗಾಜಾ